ಲೋಕಾಯುಕ್ತ ಪೊಲೀಸರು ಮಧ್ಯಪ್ರದೇಶದ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಎಂಜಿನಿಯರ್ ಮನೆಗೆ ದಾಳಿ ಮಾಡಿ ಭ್ರಷ್ಟಾಚಾರದ ವಿರಾಟ್ ಸ್ವರೂಪವನ್ನು ಬಯಲು ಮಾಡಿದ್ದಾರೆ. ಜಿಪಿ ಮೆಹ್ರಾ ಮಧ್ಯಪ್ರದೇಶದ ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆಯಲ್ಲಿ ಮುಖ್ಯ ಎಂಜಿನಿಯರ್ ಆಗಿದ್ರು. ನಿವೃತ್ತರಾಗಿರುವ ಅವರ ಮನೆಗೆ ನಡೆದ ಲೋಕಾಯುಕ್ತ ದಾಳಿಯಲ್ಲಿ ಭ್ರಷ್ಟ ಸಂಪತ್ತಿನ ಪರ್ವತವೇ ಪತ್ತೆಯಾಗಿದೆ. ದುರಾಸೆ, ಅಪ್ರಾಮಾಣಿಕತೆ ಮತ್ತು ಹೊಣೆಗೇಡಿತನದ ದರ್ಶನ ಮಾಡಿಸುವ ಇತ್ತೀಚಿನ ವರ್ಷದ ಅತಿದೊಡ್ಡ ಭ್ರಷ್ಟ ಮೂಟೆಯೇ ಪತ್ತೆ ಎಂದು ಇದನ್ನ ವರ್ಣಿಸಲಾಗಿದೆ. 3 ಕೋಟಿಯ ಬಂಗಾರ, ಕಿಲೋಗಟ್ಟಲೆ ಬೆಳ್ಳಿ. ವಿಚಿತ್ರವೆಂದರೆ ತೋಟದ ಮನೆಯಲ್ಲಿ 17 ಟನ್ ಜೇನುತುಪ್ಪವನ್ನು ಭದ್ರವಾಗಿ ಸೇರಿಸಿ ಪೇರಿಸಿ ಇಡಲಾಗಿತ್ತು. ಭೋಪಾಲ್ನ ನರ್ಮದಾಪುರಂನಲ್ಲಿ ಐಷಾರಾಮಿ ಬಂಗಲೆ, ಹಲವು ಐಷಾರಾಮಿ ಕಾರುಗಳು ದಾಳಿಗೈದ ಲೋಕಾಯುಕ್ತರಿಗೆ ಸಿಕ್ಕವು. ಭೋಪಾಲ್ನ 4 ಕಡೆ ಮನೆಯಿದ್ದು ಅಲ್ಲೂ ದಾಳಿ ನಡೆದಿವೆ. ಮಣಿಪುರಂ ಕಾಲೋನಿಯ ಮನೆಯಲ್ಲಿ 8.79 ಲಕ್ಷ ರೂಪಾಯಿ ನಗದು, 50 ಲಕ್ಷದ ಆಭರಣ, 56 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಪತ್ರಗಳು ಸಿಕ್ಕಿವೆ. ದಾನಾಪಾನಿಯ ಭಾರಿ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ 26 ಲಕ್ಷ ನಗದು, 3.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ, 5.5 ಕಿಲೋ ಬೆಳ್ಳಿ. ತೋಟದ ಮನೆಯಲ್ಲಿ 6 ಟ್ರ್ಯಾಕ್ಟರ್ಗಳು, 7 ಐಷಾರಾಮಿ ಕಾರುಗಳು, 32 ಕಾಟೇಜ್ಗಳು, ಖಾಸಗಿ ಈಜುಕೊಳ, ಮೀನು ಸಾಕುವ ಕೆರೆಯಂತೂ ಈ ಮೆಹ್ರಾನ ಸಂಪತ್ತಿನ ಲೆಕ್ಕ ಇನ್ನೂ ನಡೆದಿದೆ. ಗೋವಿಂದಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಕಂಪನಿ ಮತ್ತಷ್ಟು ಚಿನ್ನ, ಬೆಳ್ಳಿ, ನಗದು ದಾಸ್ತಾನು ಕಂಡುಬಂದಿದೆ. ಬೇನಾಮಿ ಹೂಡಿಕೆಗಳ ಕಾಗದ ಪತ್ರಗಳು ವಶವಾಗಿವೆ. Friends Winner and Ply, Industrial Area, Baikampadi, Mangaluru.